ಕೋಸ್ಟಲ್ ವುಡ್ಗೆ ಅದೆಷ್ಟೋ ನಿರ್ದೇಶಕರು ಬರ್ತಾರೆ, ತಮ್ಮ ಟ್ಯಾಲೆಂಟ್ ಏನೆಂಬುದನ್ನು ತುಳುವರ ಮುಂದಿಡ್ತಾರೆ. ಆದರೆ ಇದರಲ್ಲಿ ಅದೆಷ್ಟೋ ಮಂದಿ ನಿರ್ದೇಶಕರು ಪ್ರೇಕ್ಷಕರ ಮನದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಕೇಳಿ ಬರೋ ಹೆಸರುಗಳು ಬೆರಳೆಣಿಕೆ. ಇದರಲ್ಲಿ ವಿಸ್ಮಯ್ ವಿನಾಯಕ್ ಕೂಡ ಒಬ್ಬರು. ವಿಸ್ಮಯ್ ವಿನಾಯಕ್ ನಿರ್ದೇಶನದ ಚಿತ್ರ ಅಂದರೆ ಏನೋ ವಿಭಿನ್ನತೆ ಇರುತ್ತೆ. ಅವರ ನಿರ್ದೇಶನ, ನಟನೆಯಲ್ಲಿ ಏನೋ ಒಂದು ಹೊಸತನ ಇರುತ್ತೆ ಅನ್ನೋ ಮಾತುಗಳು ತುಳು ಪ್ರೇಕ್ಷಕರಿಂದ ಕೇಳಿ ಬರ್ತಿದೆ. ಅದೇ ರೀತಿ ವಿಸ್ಮಯ್ ವಿನಾಯಕ್ ಆರಂಭದಿಂದಲೇ ಭಿನ್ನ ವಿಭಿನ್ನತೆ ಮೂಲಕ ಕಡಿಮೆ ಅವಧಿಯಲ್ಲಿ ತುಳುವರಿಗೆ ತೀರಾ ಹತ್ತಿರವಾದವರು. ಇದೀಗ ವಿಸ್ಮಯ್ ವಿನಾಯಕ್ ರೆಡ್ ಎಕರೆ ಅನ್ನೋ ಸಿನಿಮಾ ನಿರ್ದೇಶನ ಮಾಡ್ತಿರೋದು. ಅದು ಜನವರಿ 2020 ಮೊದಲ ಅಥವಾ ಎರಡನೇ ವಾರದಲ್ಲಿ ರಿಲೀಸ್ ಆಗ್ತಿರೋದು ನಿಮಗೆ ಗೊತ್ತೇ ಇದೆ. ಆದ್ರೆ ಇದೀಗ ರೆಡ್ ಎಕರೆ ಸೆನ್ಸಾರ್ ಅಂಗಳಕ್ಕೆ ಎಂಟ್ರಿ ಕೊಟ್ಟು ಪಾಸ್ ಆಗಿರೋ ಲೇಟೆಸ್ಟ್ ಅಪ್ಡೇಟ್ಸ್ ಒಂದು ಹೊರ ಬಂದಿದೆ. ಎಸ್, ಈಗಾಗಲೇ ರೆಡ್ ಎಕರೆ ರಿಲೀಸ್ ಆಗಲು ರೆಡಿಯಾಗಿ ನಿಂತಿದೆ. ಈಗಾಗಲೇ ಚಿತ್ರಕ್ಕೆ ಸೆನ್ಸಾರ್ ಕೂಡ ಮುಗಿದಿದ್ದು, ಚಿತ್ರವನ್ನು ವೀಕ್ಷಿಸಿದ ಸೆನ್ಸಾರ್ ಮಂಡಳಿ ರೆಡ್ ಎಕರೆಗೆ ಯು ಸರ್ಟಿಫಿಕೇಟ್ ನೀಡಿದೆ. ಹೀಗಾಗಿ ಚಿತ್ರದಲ್ಲಿ ಯಾವುದೇ ರೀತಿಯ ಅತಿರೇಕದ ದೃಶ್ಯಗಳಿಲ್ಲ. ಕುಟುಂಬ ಸಮೇತರಾಗಿ ಯಾವುದೇ ಮುಲಾಜಿಲ್ಲದೆ ನೋಡಬಹುದಾದ ಚಿತ್ರ ಅನ್ನೋದು ಕನ್ಫರ್ಮ್ ಆಗಿದೆ. ಈಗಾಗಲೇ ರೆಡ್ ಎಕರೆಯ ಬಗ್ಗೆ ದಿನದಿಂದ ದಿನಕ್ಕೆ ಕುತೂಹಲಗಳು ಹೆಚ್ಚಾಗುತ್ತಿದ್ದು, ಆದಷ್ಟು ಬೇಗ ಚಿತ್ರವನ್ನ ರಿಲೀಸ್ ಮಾಡಿ ಎಂದು ತುಳು ಪ್ರೇಕ್ಷಕರು ಮನವಿ ಮಾಡ್ತಿದ್ದಾರೆ. ಪ್ರತಿಯೊಬ್ಬರ ಫ್ಯಾಮಿಲಿಯಲ್ಲಿ ನಡೆಯೋ ಕಥಾ ಹಂದರ ಹೊಂದಿರೋ ರೆಡ್ ಎಕರೆ ಆದಷ್ಟು ಬೇಗ ತೆರೆಗೆ ಅಪ್ಪಳಿಸಲಿ ಅನ್ನೋದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.